ಶಬರಿಮಲೆ ಬಗ್ಗೆ ಹಲವಾರು ಬಾರಿ ಹೇಳಿಕೆಯನ್ನ ಕೊಟ್ಟಿದ್ದೇನೆ. ಕೆಲವರು ನನ್ನ ಹೇಳಿಕೆಯನ್ನ ಗೊಂದಲ ಮಾಡಿಕೊಂಡಿದ್ದಾರೆ. ನಾನು ಶಬರಿಮಲೆ ವಿಚಾರದಲ್ಲಿ ತಟಸ್ಥನಾಗಿದ್ದೇನೆ ಅಂತ ಪೇಜಾವರ ಹಿರಿಯ ಶ್ರೀಪಾದರು ತಿಳಿಸಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಹಿಂದೆ ನಾನು ಹಲವಾರು ಪರಿವರ್ತನೆಗಳನ್ನ ಮಾಡಿದ್ದೇನೆ, ಹಲವಾರು ಸಂಪ್ರದಾಯಗಳನ್ನ ಅನುಸರಿಸಿದ್ದೇನೆ. ಇದು ಸಂಪ್ರದಾಯ ಮತ್ತು ಶಾಸ್ತ್ರದ ತಿಕ್ಕಾಟ. ಇದನ್ನೆಲ್ಲವನ್ನ ನ್ಯಾಯಾಲಯ ಮತ್ತು ಜಾತ್ಯತೀತ ಸರ್ಕಾರ ತೀರ್ಮಾನ ಮಾಡಬಾರದು. ಹಿಂದೂ ಧಾರ್ಮಿಕ ಮುಖಂಡರು, ಹಿಂದೂ ಜನತೆ ತೀರ್ಮಾನ ಮಾಡಬೇಕು. ಮಹಿಳೆಯರ ವರ್ಗಕ್ಕೆ ಇದನ್ನ ಅಪಮಾನ ಎಂದು ಭಾವಿಸಬಾರದು. ಬಿಜೆಪಿ, ಕಾಂಗ್ರೆಸ್ ರಾಜಕೀಯ ಪಕ್ಷಗಳು ಇದನ್ನ ವಿರೋಧಿಸಿದೆ. ಕಮ್ಯುನಿಸ್ಟ್ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡುತ್ತೇನೆ. ಕೇರಳ ಸರ್ಕಾರ ತನ್ನ ಹಠವನ್ನ ಬಿಟ್ಟು ಬಿಡಬೇಕು ಎಂದು ಪೇಜಾವರ ವಿಶ್ವೇಶ ತೀರ್ಥ ಸ್ವಾಮೀಜಿ ಹೇಳಿಕೆಯನ್ನ ನೀಡಿದರು. ನನ್ನ ನಿಜವಾದ ಅಭಿಪ್ರಾಯ ಏನು ಅಸ್ಪಷ್ಟವಾಗಿದೆ ಅಂತ ಕೆಲವರಿಗೆ ಗೊಂದಲ ಆಗಿದೆ ನನ್ನ ಹೇಳಿಕೆಯಿಂದ. ಅದಕ್ಕೋಸ್ಕರ ಸ್ಪಷ್ಟವಾಗಿ ನನ್ನ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಾನು ಹೇಳಿದ್ದೇನೆ ಇದರಲ್ಲಿ ತಟಸ್ಥರಾಗಿದ್ದೇನೆ ಅಂತ. ತಾಟಸ್ಥ್ಯ ಅಂದರೆ ನನಗೆ ಒಂದು ಕಡೆ ಶಾಸ್ತ್ರ ವಿರೋಧ ಇಲ್ಲ, ಎಷ್ಟೋ ಸಂಪ್ರದಾಯದ ಉಲ್ಲಂಘನೆ ಮಾಡಿದ್ದುಂಟು. ಯಾರು ಮಾಡಬೇಕು? ಹಿಂದೂ ಜನತೆ, ಮೊದಲಿಂದ ಹೇಳ್ತಾ ಇದ್ದೀನಿ, ತೀರ್ಮಾನ ಮಾಡುವವರು ಹಿಂದೂ ಜನತೆ ಅಥವಾ ಹಿಂದೂ ಧರ್ಮದ ಮುಖ್ಯ ಧಾರ್ಮಿಕ ಮುಖಂಡರು. ಈ ಧಾರ್ಮಿಕ ಪ್ರಶ್ನೆ ಬಂದಾಗ ಸರ್ಕಾರವಲ್ಲ, ನ್ಯಾಯಾಲಯವಲ್ಲ, ಹಿಂದೂ ಸಮಾಜದ ಧಾರ್ಮಿಕ ಮುಖಂಡರು ಅಥವಾ ಹಿಂದೂ